ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಿರುವ ಲವ್ ಜಿಹಾದ್ ಮತ್ತು ಉಗ್ರಗಾಮಿಗಳ ಕೃತ್ಯದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಈ ವೇಳೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಗಣರಾಜ್ ಭಟ್ ಕೆದಿಲ ಅವರು ಮಂಗಳೂರಿನಲ್ಲಿ ಈವರೆಗೆ ನಡೆದಿರುವ ಎಲ್ಲ ಭಯೋತ್ಪಾದಕ ಚಟುವಟಿಕೆಗಳು ಮತ್ತು ಕೇರಳ ಹಾಗೂ ಬಡ್ಕಳದ ನಂಟು ಹೊಂದಿರುವ ಉಗ್ರಗಾಮಿ ಸಂಘಟನೆಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲು ಮಂಗಳೂರಿನಲ್ಲಿ ರಾಷ್ಟ್ರೀಯ ತನಿಖಾ ದಳದ ಕಚೇರಿಯನ್ನ ತೆರೆಯಬೇಕು ಎಂದು ಆಗ್ರಹಿಸಿದರು. ಈ ಪವಿತ್ರ ಹಿಂದೂ ಮಣ್ಣಿನಲ್ಲಿ ಹಿಂದೂಗಳೇ ದುಃಖದಿಂದ ಪ್ರತಿಭಟಿಸ್ತಾ ಇರುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಸೃಷ್ಟಿ ಮಾಡಿದ್ದು ಮತ್ಯಾರೂ ಅಲ್ಲ, ಭಾರತದಲ್ಲಿಯೇ ವಾಸಿಸುತ್ತಾ ಭಾರತದ ನೀರನ್ನೇ ಕುಡಿದು ಭಾರತದ ಅನ್ನವನ್ನೇ ತಿನ್ನುವ ದೇಶದ್ರೋಹಿ ಸಂಘಟನೆಗಳು ಭಾರತದ ವಿರುದ್ಧವೇ ಕೃತ್ಯವನ್ನು ಎಸಗುತ್ತಾ ಇದ್ದಾವೆ. ಯಾವ ಮೊಹಮ್ಮದ್ ಅಲಿ ಜಿನ್ನನ ಆದರ್ಶವನ್ನಿಟ್ಟುಕೊಂಡು ಜಿನ್ನನ ಕನಸನ್ನ ನನಸು ಮಾಡುವ ಅತಿ ದೊಡ್ಡ ಗುರಿಯಲ್ಲಿ ಹೊರಟಂತಹ SDPI ಮುಂತಾದ ಪ್ರೇರಕ ಸಂಘಟನೆಗಳು ಮಾಡ್ತಾ ಇರುವ ಹಿಂದೂ ವಿರೋಧಿ ಮತ್ತು ಭಾರತ ವಿರೋಧಿ ಕೃತ್ಯಗಳ ವಿರುದ್ಧ ಸಂಘದ ಪರಿವಾರ ಸಂಘಟನೆಗಳು ಅತಿ ದೊಡ್ಡ ವಿರೋಧದ ಮಾತನ್ನ ಎತ್ತಿದೆ. ಅದು ದೇಶಕ್ಕಾಗಿ ಮಾಡುವಂತಹ ಪ್ರತಿಭಟನೆ. ಇದು ನಮ್ಮ ದೇಶ, ನಮ್ಮ ಹಕ್ಕು, ತಾಯಿ ಭಾರತಿ ನಮ್ಮ ತಾಯಿ ಮತ್ತೆ ದಾಸ್ಯದ ಸಂಕಲೆಯಲ್ಲಿ ಬಳಲಬಾರದು ಎನ್ನುವ ಕಾರಣಕ್ಕೆ ತಾಯಿ ಭಾರತೀಯ ಮಕ್ಕಳೆಲ್ಲರೂ ಒಂದಾದ ವಾತಾವರಣ ಇದು. ಪ್ರತಿಭಟನೆ ಎರಡು ವಿಚಾರದಲ್ಲಿ, ಪ್ರಾಸ್ತಾವಿಕದಲ್ಲಿ ಹೇಳಿದಂತೆ ಜಿನ್ನನ ಕನಸನ್ನ ನನಸು ಮಾಡುವುದಕ್ಕೆ SDPI ಸಂಘಟನೆಯೇ ಮೊದಲಾದ ದೇಶ ವಿರೋಧಿ ಮುಸಲ್ಮಾನರು, ಸ್ಪಷ್ಟವಾಗಿ ಹೇಳುತ್ತೇನೆ, ದೇಶದಲ್ಲಿ ಇರುವ ದೇಶ ವಿರೋಧಿ ಮುಸಲ್ಮಾನ ಸಂಘಟನೆಗಳು ಹುಡುಕಿಕೊಂಡ ದಾರಿಯೇ ಅದು ಜಿಹಾದ್.